ಶ್ರಮಿಕ ವರ್ಗಕ್ಕೆ ರಾಜ್ಯ ಸರ್ಕಾರ 1610 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಸರ್ಕಾರ ಘೋಷಣೆ ಮಾತ್ರ ಮಾಡಿದ್ದು ಅನುಷ್ಠಾನಗೊಳಿಸುವ ವಿಧಾನದ ಬಗ್ಗೆ ಜಿಲ್ಲಾಡಳಿತಕ್ಕೆ ಆದೇಶ ನೀಡಬೇಕಾಗಿದೆ. ಯಾವುದೇ ಪಕ್ಷದವರು, ಕಾರ್ಮಿಕ ಸಂಘಟನೆಯವರು, ರಾಜಕಾರಣಿಗಳು ದಾಖಲೆ ಕೇಳಿದರೆ ಕಾರ್ಮಿಕರು ಕೊಡಬಾರದು. ಜಿಲ್ಲಾಡಳಿತ ಮುಂದೆ ನೀಡುವಂತಹ ಸೂಚನೆಗಳನ್ನು ಪಾಲಿಸಬೇಕು ಅಂತ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟ ಅವರು, ಕೊರೋನಾ ವಿಷಯದಲ್ಲಿ ಒಂದಾಗಿ ಕೆಲಸ ಮಾಡುವ ಭರವಸೆ ನೀಡಿದ ಕಾಂಗ್ರೆಸ್ ಈಗ ಕೀಳು ಮಟ್ಟದ ರಾಜಕೀಯದಲ್ಲಿ ತೊಡಗಿದೆ. ವಲಸೆ ಕಾರ್ಮಿಕರ ವಿಷಯದಲ್ಲಿ ಗೊಂದಲ ಸೃಷ್ಟಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು. ಕಾರ್ಮಿಕರನ್ನ ಆಯಾ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ಕಳುಹಿಸುವಂತಹ ಕಾರ್ಯ ನಡೀತಾ ಇದೆ. ಆದರೆ ಕಾಂಗ್ರೆಸ್ ತಪ್ಪು ಮಾಹಿತಿ ನೀಡುವ ಮೂಲಕ ಅವರನ್ನ ಹಾದಿ ತಪ್ಪಿಸ್ತಾ ಇದೆ. ಮಳೆಗಾಲ ಆರಂಭವಾಗಲಿದ್ದು ಮಂಗಳೂರು ನಗರದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ತುರ್ತಾಗಿ ನಡೆಯಬೇಕಾಗಿದೆ. ಕಾರ್ಮಿಕರಿಗೆ ತಪ್ಪು ಸಂದೇಶ ನೀಡಿ ಅವರನ್ನ ಊರಿಗೆ ಕಳುಹಿಸುವ ಮೂಲಕ ಕಾಮಗಾರಿಗಳಿಗೆ ಅಡ್ಡಿಪಡಿಸಲು ಕಾಂಗ್ರೆಸ್ ಷಡ್ಯಂತ್ರವನ್ನ ಮಾಡ್ತಾ ಇದೆ ಎನ್ನುವಂತಹ ಗುಮಾನಿಯೂ ಇದೆ ಎನ್ನುವಂತಹ ಮಾತನ್ನ ಶಾಸಕ ಕಾಮತ್ ಹೇಳಿದ್ರು. ಹೊರ ರಾಜ್ಯಗಳಿಗೆ ಹೋಗ್ತಾ ಇರುವಂತದಕ್ಕೆ ಎಲ್ಲಾ ರಾಜ್ಯಗಳಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಟ್ಟಾಗಿ ಒಂದು ನಿರ್ಣಯವನ್ನು ಪಡೆದುಕೊಂಡು ಅದಕ್ಕೆ ರೂಪರೇಖೆಯನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ರಾಜ್ಯದ ಪ್ರತಿಯೊಂದು ರಾಜ್ಯಕ್ಕೆ ಒಂದು ನೋಡಲ್ ಆಫೀಸರ್ ಮಾಡಿ ಅದಕ್ಕೆ ರೂಪರೇಖೆಯನ್ನು ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ಸಾವಿರಾರು ಜನರನ್ನ ರೈಲ್ವೆ ಸ್ಟೇಷನ್ಗೆ ಕರೆಯುವುದು ಯಾರು? ಅವರಿಗೆ SMS ಮುಖಾಂತರ ಅವರಿಗೆಲ್ಲ ಇಲ್ಲ ಬೇರೆ ಬೇರೆ ಜನರಿಗೆ ಹೇಳಿ ಅವರನ್ನು ರೈಲ್ವೆ ಸ್ಟೇಷನ್ಗೆ ಕರೆಯುವುದು, ಕರೆದು ಅಲ್ಲಿ ಜನ ಸೇರುವ ಹಾಗೆ ಮಾಡುದು, ಅದ ನಂತರ ಹೋಗಿ ಅಲ್ಲಿ ಭಾಷಣವನ್ನ ಮಾಡುದು, ಭಾಷಣಕ್ಕೆ ಮುಂಚಿತವಾಗಿ ಮೈಕ್ ಅನ್ನು ತೆಗೆದುಕೊಂಡು ಹೋಗುದು. ಎಲ್ಲದರ ಕನಸು ಬೀಳ್ತದ ಮೈಕ್ ಇದೆ ಅಂತ ಹೇಳಿ. ಕಾಂಗ್ರೆಸ್ನ ಯುವ ಅಧ್ಯಕ್ಷರಾದ ಮಿಥುನ್ ರೈ ಅವರು ಮೈಕಲ್ಲಿ ಮಾತಾಡುವಂತದ್ದು, ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಮೈಕಲ್ಲಿ ಮಾತಾಡುವಂತ ಯಾವ ಅಧಿಕಾರ ಇದೆ ನನಗೆ ಗೊತ್ತಿಲ್ಲ. ಒಂದು ಜನಪ್ರತಿನಿಧಿಗಳು ಇರಬಹುದು, ಆದ್ರೆ ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ. ಸಂದರ್ಭದಲ್ಲಿ ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ, ಬಿಜೆಪಿ ಮುಖಂಡ ನಿತಿನ್ ಕುಮಾರ್ ಜೊತೆಗಿದ್ರು.